This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. Hello and welcome once again for a fresh new episode of Shashi Soap Presents Dance Mummy Dance Season 8. ನಮ್ಮ ಟಿವಿಯ ವಾಹಿನಿಯಲ್ಲಿ ಪ್ರಸ್ತುತವಾಗುವಂತಹ ಈ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಅಂತ ಯಾಕೆ ಹೇಳೋದು ಅಂದರೆ ಈ ಒಂದು ರಿಯಾಲಿಟಿ ಶೋಸಲ್ಲಿ ಮಮ್ಮೀಸ್ ಬಂದು ಡಾನ್ಸ್ ಮಾಡೋದ್ರ ಜೊತೆಗೆ ಇಮೋಷನ್ಸ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಎಲ್ಲವನ್ನ ಸೇರಿದಂಥ ಒಂದು ರಿಯಾಲಿಟಿ ಶೋ ನಮ್ಮ ಟಿವಿಯಲ್ಲಿ ಬರ್ತಾ ಇರುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ಇದರ ಹೊಸ ಎಪಿಸೋಡಿಗೆ ಮತ್ತೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾನ್ಸ್ ಮಮ್ಮಿ ಡಾನ್ಸ್ನ ಆಡಿಷನ್ ರೌಂಡನ್ನು ಕ್ಲಿಯರ್ ಮಾಡಿ ಫಸ್ಟ್ ರೌಂಡಲ್ಲಿ ಇಂಟ್ರೊಡಕ್ಷನ್ ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕಿರುವಂತಹ ಮಮ್ಮೀಸ್ ಬ್ಯಾಕ್ ಸ್ಟೇಜಲ್ಲಿ ರೆಡಿ ಆಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ಸ್ ಆಗಿರುವಂತಹ ಶಶಿ ಡಿಟರ್ಜೆಂಟ್ ಸೋಪ್ ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶಶಿ ಸೋಪ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ಪವರ್ಡ್ ಬೈ Citadel Developers, Astra Group, Sadguru Ayurvedic Gram Floor Soap ಹಾಗೂ Cycle Pure Agarbatti. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಹೊಸ ಎಪಿಸೋಡಿಗೆ ನಮ್ಮ ಪ್ರೀತಿಯ ವೀಕ್ಷಕರನ್ನ ಸ್ವಾಗತಿಸುವಂತಹ ಸಮಯ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿಮ್ಮೆಲ್ಲರನ್ನ ಸ್ವಾಗತಿಸಿದ ನಂತರ ನಾವು ಕಾಯ್ತಾ ಇರುವಂಥದ್ದು ಡಾನ್ಸ್ ಯಾವಾಗ ಶುರು ಆಗುತ್ತೆ ಅಂತ. ಆದರೆ ಈ ಡಾನ್ಸನ್ನು ಜಡ್ಜ್ ಮಾಡುವಂತಹ ಜಡ್ಜಸ್ ಅನ್ನು ಕರೆಯುವಂತಹ ಸಮಯ. ಸೊ ವಿ ಹ್ಯಾವ್ ದೀಸ್ ಬ್ಯೂಟಿಫುಲ್ 3 ಜಡ್ಜಸ್, ದ ಟ್ರಯೋ, ಡಾನ್ಸ್ ಕಿ ಟ್ರಯೋ ಅಂತ ಹೇಳ್ಬೋದು. ಪ್ರಮೋದ್ ಆಳ್ವಾ ಸರ್, ಎಲ್ಟನ್ ಮಾಸ್ಕರೇನಸ್ and Adviti Shetty. Awesome. So welcome to the show once again, Elchin, Pramod, Adviti, as usual. Yes, ye palla mukul pan bhadyanchina costume yan pugarandippe. So the designers who make their costumes so beautiful is SPS Praneeth and well supported by Rahul. Akalna team ge thanks in panondu. Your hot seat is waiting. Participants katondu lere. Good luck judges. You all need a lot of good luck. Good luck. All right, judges hot seat alli ಕೂತಿದ್ದಾರೆ. ಹಿಂದ್ಗಡೆ ಪಾರ್ಟಿಸಿಪೆಂಟ್ಸ್ ಹಾಟ್ ಆಗಿ ನರ್ವಸ್ ಆಗ್ತಾ ಇದ್ದಾರೆ. ಬಿಕಾಸ್ ದಿಸ್ ಇಸ್ ಜಸ್ಟ್ ನಾಟ್ ಡಾನ್ಸ್, ಇಟ್ ಈಸ್ ಇಮೋಷನ್ಸ್. ಸೊ ಮತ್ತೊಮ್ಮೆ ನಿಮ್ಗೆಲ್ಲರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ನಮ್ಮ ಫಸ್ಟ್ ಕಂಟೆಸ್ಟೆಂಟನ್ನು ಕರೆಯುವಂಥ ಸಮಯ. ಲೆಟ್ ಮಿ ಆಲ್ಸೋ ರಿಮೈಂಡ್ ಯು, ಇದು ಇಂಟ್ರಡಕ್ಷನ್ ರೌಂಡ್. ಯಾವುದಾದ್ರೂ ಒಂದು ವಾವ್ ಫ್ಯಾಕ್ಟರ್ ಇರಬೇಕಾಗತ್ತೆ. ಇಲ್ಲಿರುವಂತಹ 18 ಜನ ಪಾರ್ಟಿಸಿಪೆಂಟ್ಸಲ್ಲಿ ಸಿಲೆಕ್ಟ್ ಆಗುವವರು 13 ಜನ ಮಾತ್ರ. ಇಟ್ ಕುಡ್ ಬಿ 14, ಇಟ್ ಕುಡ್ ಬಿ 12, ಅದೆಲ್ಲ ನಮ್ಮ ಜಡ್ಜಸ್ಸಿಗೆ ಬಿಟ್ಟಿದ್ದು. ಆದರೆ ಪಾರ್ಟಿಸಿಪೇಟ್ ಮಾಡುವಾಗ, ಪರ್ಫಾರ್ಮೆನ್ಸ್ ಕೊಡುವಾಗಲೇ ಎಲ್ಲಾದರೂ ಗೋಲ್ಡನ್ ಬಜರ್ ಬಂದರೆ ಬೂಮ್, ಡೈರೆಕ್ಟ್ ಸಿಲೆಕ್ಷನ್ ಆಗ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತಾ, ಕುಂದಾಪುರದಿಂದ ಬಂದಂಥ ಸೌಮ್ಯ ಆಡಿಷನ್ ರೌಂಡನ್ನು ಕ್ಲಿಯರ್ ಮಾಡಿ ಇಂಟ್ರೊಡಕ್ಷನ್ ರೌಂಡಿಗೆ ಜಬರ್ದಸ್ತ್ ತಯಾರಿಯೊಂದಿಗೆ ಬ್ಯಾಕ್ ಸ್ಟೇಜಲ್ಲಿದ್ದಾರೆ. ಅವ್ರು ಯಾವ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವೇಟ್. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಕಾಲ್ ಅಪಾನ್ ಕುಂದಾಪುರದಿಂದ ಸೌಮ್ಯ.
లెల్లె పాడిగా పాడి లెల్లె బొబ్బె లెల్లె పాడిగా Soumya from Kundapura. Well done. First of all, congratulations. ಕನ್ನಡ ತುಳು ಹೊಪ್ಪುದು ಬಪ್ಪುದು ಯಾವುದು ಕನ್ನಡ ಹೊಪ್ಪುದು ಬಪ್ಪುದು ಕನ್ನಡನಾ ಹಾಂ ಅದು ನಂಗೆ ಅಷ್ಟೇ ಗೊತ್ತಿರೋದು ಆದರೂ ಕಂಗ್ರ್ಯಾಚುಲೇಷನ್ ಸೀಸನ್ 8 ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯಲ್ಲಿ ನಿಮಗೆ ಚಾನ್ಸ್ ಸಿಕ್ಕಿದೆ ಆ್ಯಂಡ್ ಯು ಲುಕಿಂಗ್ ಸೋ ಕ್ಯೂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಷ್ಟೇ ಚೆನ್ನಾಗಿ ಆ ಡೀಟೇಲಿಂಗ್ ಹತ್ರದಿಂದ ಕಾಣಿಸ್ತಾ ಇದೆ ದಟ್ ರೋಸ್ ಅಥವಾ ಏನೇ ಮಾಡಿದ್ರು ಇಟ್ ಇಸ್ ವೆರಿ ಬ್ಯೂಟಿಫುಲಿ ಡನ್ ಕಣ್ಣು ಕೂಡ ಅದಕ್ಕೆ ಮ್ಯಾಚಿಂಗ್ ಇದೆ ಅಲ್ಲ ಓಕೆ ವೆರಿ ಗುಡ್ ಸೊ ಹೇಗೆ ಅನ್ನಿಸ್ತಾ ಇದೆ ಸೌಮ್ಯ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದರು ತುಂಬ ಖುಷಿ ಆಯಿತು ಮತ್ತು ಪಾಪ ನಮ್ಮದು ಕೊರಿಯೋಗ್ರಾಫರ್ ತುಂಬ ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ ನಾನೊಂದು 10 ಡೇಸಿಂದ ಮಾತ್ರ ಪ್ರಾಕ್ಟೀಸಿಗೆ ಬರ್ತಾಯಿದ್ದೆ ಅಂದರೆ ಮಗನಿಗೆ ಸ್ಕೂಲೆಲ್ಲ ಇರ್ತದೆ ಆಗಲಿಲ್ಲ ಬಟ್ ಈ ಕಾಂಪಿಟೇಷನ್ ಬಗ್ಗೆ ಹೇಗೆ ಗೊತ್ತಾಯಿತು ನೀವು ಕುಂದಾಪುರದಿಂದ ಬರ್ತಾ ಇದ್ದೀರಾ ಹೌದು ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ ಈ ಹಿಂದಿನ ಸೀಸನ್ಸ್ ಎಲ್ಲ ನೋಡಿದ್ರೆ ಯಾವಾಗ ನೋಡಿದ್ರಿ ಸೊ ವೆರಿ ನೈಸ್ ಸೊ ಖುಷಿ ಆಯ್ತು ನಮಗೆ ಕುಂದಾಪುರದಿಂದ ಕೂಡ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತ ಏನಾಯ್ತು ಮಧ್ಯದಲ್ಲಿ ಅಂದರೆ ಕಾಲು ಸ್ವಲ್ಪ ಸ್ಲಿಪ್ ಆಯಿತು ನಂಗೆ ತುಂಬ ದಿನದಿಂದ ಕಾಲು ತುಂಬ ನೋವಿತ್ತು ಬಟ್ ಇಲ್ಲೊಂದೇ ಸಲ ಸ್ಲಿಪ್ ಆಯಿತು ನನಗೆ ಅದು ಪಲ್ಟಿ ಹಾಕುವಾಗ ನಾನು ಅಂದ್ಕೊಂಡೆ ಇನ್ನೊಂದು ಟೇಕ್ ಕೊಡ್ತಾರೇನೋ ಅಂತ ಅಂದ್ಕೊಂಡೆ ಬಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದ್ರಲ್ಲ ಸ್ವಲ್ಪ ನಾವು ಯಾವಾಗಲೂ ಈ ವೇದಿಕೆಯಲ್ಲಿ ಹೇಳುವಂಥ ಒಂದೇ ಲೈನ್ ಅಂದರೆ ದ ಶೋ ಮಸ್ಟ್ ಗೋ ಆನ್ ನೀವು ಕಂಟಿನ್ಯೂ ಮಾಡಿದ್ರಿ ರೀಟೇಕ್ ನಾವು ಕೊಡಲ್ಲ ಬಿಕಾಸ್ ಇಟ್ ಇಸ್ ಅ ರಿಯಾಲಿಟಿ ಶೋ ಆ್ಯಂಡ್ ಇಟ್ ಇಸ್ ರೆಕಾರ್ಡೆಡ್ ಲೈವ್ ನಾವು ರೀಟೇಕ್ ಯಾರಿಗೂ ಕೊಡಲ್ಲ ಅನ್ಲೆಸ್ ಫ್ರಾಮ್ ದಿ ಎಕ್ಸ್ಟ್ರೀಮ್ ಕೇಸಸಲ್ಲಿ ಬಟ್ ಅದರ್ವೈಸ್ ನಾವು ಫಸ್ಟಿಗೆ ರೂಲ್ಸಲ್ಲಿ ಹಾಕಿರ್ತೇವೆ ಸೊ ನೀವು ಎಷ್ಟು ಮಾಡಿದ್ದೀರಾ ಅಷ್ಟರ ಮೇಲೆ ಜಡ್ಜಸ್ ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಆಲ್ರೈಟ್ ಎಸ್ ಸೊ ಬಿ ಕಾನ್ಫಿಡೆಂಟ್ ಬಿ ಹ್ಯಾಪಿ ಓಕೆ ಎಸ್ ಕೊರಿಯೋಗ್ರಾಫರ್ ಬಂದಿದ್ದಾರಾ ಜೊತೆಗೆ ಬೇರೆ ಯಾರೆಲ್ಲ ಬಂದಿದ್ದಾರೆ ಸರಿತಾ ಮೇಡಮ್ ಮತ್ತೆ ದೀಪಕ್ ಮಾಸ್ಟರ್ ಸರಿತಾ ಮೇಡಮ್ ಮತ್ತೆ ದೀಪಕ್ ಮಾಸ್ಟರ್ ಓಕೆ ಕೊರಿಯೋಗ್ರಾಫರ್ಸ್ ಪ್ಲೀಸ್ ವೆರಿ ನೈಸ್ ವೆರಿ ಇನ್ನೋವೇಟಿವ್ ತುಂಬ ಚೆನ್ನಾಗಿ ಅದಿತಿ ಮ್ಯಾನ್ ಡೆಫಿನೆಟ್ಲಿ ವಿಲ್ ಕಮೆಂಟ್ ಆನ್ ದ್ಯಾಟ್ ಬಟ್ ಶಿ ಲುಕ್ಸ್ ವೆರಿ ವೆರಿ ಕ್ಯೂಟ್ ಸೊ ಆಲ್ ದ ವೆರಿ ಬೆಸ್ಟ್ ಜಡ್ಜಸ್ ಹತ್ರ ಕಮೆಂಟನ್ನು ಕೇಳೋಣ ಲೆಟ್ ಸ್ಟಾರ್ಟ್ ವಿತ್ ಪ್ರಮೋದ್ ಆಳ್ವಾ ಏನು ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದರ ಮೇಲೆ ನಾನು ಜಡ್ಜ್ ಮಾಡ್ತಾ ಇದ್ದೇನೆ ಸಡನ್ನಾಗಿ ನನಗೆ ಕಂಪ್ಲೀಟ್ ಕನ್ಫ್ಯೂಷನ್ ಅದಿದ್ದು ಡಾನ್ಸ್ ಮಮ್ಮಿ ಡಾನ್ಸ್ ಅಲ್ಲ ಯಾವುದೋ ಕಾಲೇಜ್ ರಿಯಾಲಿಟಿ ಶೋ ಅಂತೇಳಿ ಆ ನಮ್ಮನೆ ಎನರ್ಜಿ ಇತ್ತು ನಿಮ್ಮ ಹತ್ರ ಥ್ಯಾಂಕ್ ಯು ಸರ್ ಐ ಥಿಂಕ್ ಇಷ್ಟು ಕಂಟೆಸ್ಟೆಂಟ್ ಇಷ್ಟು ಯಾರೆಲ್ಲ ಪ್ರೆಸೆಂಟ್ ಮಾಡಿದರೆ ಇಷ್ಟು ಎನರ್ಜೆಟಿಕ್ ಆಗಿ ಇದುವೇ ನಾನು ನೋಡಿದ್ದು ಒಂದು ಆಟೋಮಾಮ್ ಬಂದಾಗೆ ನನಗೆ ಫೀಲ್ ಆಯಿತು ಸೊ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಅದನ್ನು ಇದು ಮಾಡಿದ್ದಾರೆ ಹಾಂ ಸರ್ ಮ್ಯಾಮ್ ಹೇಳಿದಾಗೆ ರಿಯಾಲಿಟಿ ಶೋ ಯಾಕೆಂದರೆ ಇವತ್ತು ನಾವು ನಿಮಗೆ ಚಾನ್ಸ್ ಕೊಟ್ಟರೆ ನೆಕ್ಸ್ಟ್ ಇನ್ ಬಿಟ್ವೀನ್ ನಮಗೆ ಕಂಟಿನ್ಯೂಸ್ ತುಂಬಾ ಟೈಮ್ ತಗೊಳತ್ತೆ ನೆಕ್ಸ್ಟ್ ಇನ್ನೊಬ್ಬ ಪಾರ್ಟಿಸಿಪೇಟ್ ಬಂದು ಕೇಳ್ಬೋದು ಇನ್ ಬಿಟ್ವೀನ್ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ ಸೊ ನನಗಂತೂ ನೀವೇನು ಪ್ರೆಸೆಂಟ್ ಮಾಡಿದ್ದೀರ ತುಂಬಾ ಚೆನ್ನಾಗಿತ್ತು ನೀವು ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ನನಗೆ ಅದು ತುಂಬಾ ಇಷ್ಟ ಆಯಿತು ಓಕೆ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ನೈಸ್ ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ ಶೆಟ್ಟಿ ಸರ್ ಹೇಳ್ದಂಗೆ ನೀವೇನು ಪರ್ಫಾರ್ಮ್ ಮಾಡಿದ್ದೀರಾ ಅದಷ್ಟು ನಾನು ಜಡ್ಜ್ ಮಾಡಬೇಕು ಅಂದರೆ ನನಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಸ್ಟೈಲ್ ಆಫ್ ಡಾನ್ಸಿಂಗ್ ನಿಮ್ಮ ಎನರ್ಜಿ ಎಲ್ಲದು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಮ್ಯಾಮ್ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್ಸ್ ಇನ್ ಡಾನ್ಸ್ ಮಮ್ಮಿ ಡಾನ್ಸ್ ಥ್ಯಾಂಕ್ ಯು ಸೊ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಆ್ಯಂಡ್ ಸೌಜನ್ಯ ಹೇಳ್ದಂಗೆ ನಾನು ಡೆಫಿನೆಟ್ ಆಗಿ ನಿಮ್ಮ ಕಾಸ್ಟ್ಯೂಮ್ ಆಗಲಿ ಇಲ್ಲಿಟ್ಟಿರೋಂಥ ಪ್ರಾಪ್ಸ್ ಎಲ್ಲದನ್ನ ಒಬ್ಸರ್ವ್ ಮಾಡಿದೆ ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್ ಅಂದರೆ ಆ ಫೀಲ್ ಕೊಡ್ತಾ ಇತ್ತು ನಮಗೆ ನೀವು ಯಾವ ಥರ ಒಂದು ಮೂಡ್ನ ಕ್ರಿಯೇಟ್ ಮಾಡಬೇಕಿತ್ತು ಇಲ್ಲಿ ಆ್ಯಂಡ್ ಯು ಹ್ಯಾವ್ ಡನ್ ದ್ಯಾಟ್ ಓಕೆ ಆ ಮಿಡಲಲ್ಲಿ ನೀವು ಏನು ಮಿಸ್ ಮಾಡಿ ಪ್ಯಾನಿಕ್ ಆಗಿ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ನೀವು ಬಿಟ್ರಿ ಅದು ಬಿಟ್ಟು
whatever you did on stage, you are an amazing dancer. Trust Thank you. me, ನಿಮ್ಮಲ್ಲಿ ಆ ಒಂದು ಡಾನ್ಸಿಂಗ್ ಕೆಪಬಿಲಿಟಿ ಇದೆ. ಡೋಂಟ್ ಸ್ಟಾಪ್. ನೆಕ್ಸ್ಟ್ ಟೈಮ್ ನೀವು ಆ ಥರ ಆದಾಗ ಸ್ಟೇಜಲ್ಲಿ ಕಂಟಿನ್ಯೂ, ಇಟ್ಸ್ ಓಕೆ, ಬಿಕಾಸ್ ಯು ಆರ್ ಅನ್ ಅಮೇಝಿಂಗ್ ಡಾನ್ಸರ್. ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್ ಆ್ಯಂಡ್ ಹೋಪ್ಫುಲಿ ನೀವು ನೆಕ್ಸ್ಟ್ ರೌಂಡ್ಗೆ ಬಂದರೆ ದೀಪಕ್ ಸರ್, ಐ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಸೌಮ್ಯ. Sure, ಆಲ್ ದ ವೆರಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಗೋಯಿಂಗ್ ಆನ್ ಟು ಎಲ್ಟನ್ ಮಾಸ್ಟರ್ಸ್. ಓಕೆ, ಸೌಮ್ಯ ಅವರೇ ಹಾಂ ಸರ್, ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾ ಸೂಪರ್. ಓಕೆ, ಅದೇ ಇಬ್ಬರು ಹೇಳಿದರು ಕಿ ಪರ್ಫಾರ್ಮೆನ್ಸ್ ನಿಮ್ಮದು ಚೆನ್ನಾಗಿತ್ತು, ಇಟ್ಸ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಬಟ್ ಓನ್ಲಿ ಥಿಂಗ್ ಈಸ್, ಪರ್ಫಾರ್ಮರ್ ಅಂದಮೇಲೆ ಏನೋ ಆಗಲಿ, ಸ್ಲಿಪ್ ಆಗಲಿ, ಅದು ಕಾಸ್ಟ್ಯೂಮು, ಪ್ರಾಪರ್ಟಿ ಏನೋ ಆಗಲಿ, ಯು ಹ್ಯಾವ್ ಟು ಕಂಟಿನ್ಯೂ. ಓಕೆ, ದ್ಯಾಟ್ಸ್ ದ ಮೇನ್ ಥಿಂಗ್ ಆಫ್ ಅ ಡಾನ್ಸರ್ ಆರ್ ಅ ಪರ್ಫಾರ್ಮರ್ ಹೇಳ್ತೀವಿ ನಾವು. ಓಕೆ, ನಾವು ಹೇಳದಿರಲಿ, ನಾವು ಹೇಳಿ ಮೈಕಲ್ಲಿ ಕಂಟಿನ್ಯೂ ಅದು ಬಿಟ್ಟಾಕಿ, ಬಟ್ ಆ್ಯಸ್ ಅ ಪರ್ಫಾರ್ಮರ್ ಯು ಹ್ಯಾವ್ ಟು ಕಂಟಿನ್ಯೂ. ದ್ಯಾಟ್ಸ್ ದ ಥಿಂಗ್. ಓಕೆ, ಸೆಕೆಂಡ್ಲಿ, ಫಸ್ಟ್ ಹಾಫ್ ಬಿಟ್ಟಾಕಿ, ಸೆಕೆಂಡ್ ಹಾಫ್ ನೀವು ಏನು ಪರ್ಫಾರ್ಮ್ ಮಾಡಿದ್ದೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಡಾನ್ಸಿಂಗ್ ಬಿಟ್ಬಿಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿಬಿಟ್ಟು ನಾವು ಹೇಳ್ತೀವಿ, ಯು ಹ್ಯಾವ್ ದಟ್ ಸ್ಪಾರ್ಕ್ ಇನ್ ಯು ಆ್ಯಂಡ್ ಯು ಆರ್ ಅ ಗುಡ್ ಡಾನ್ಸರ್. ಆ್ಯಂಡ್ ವಾಟ್ ಎವರ್ ನಾವು ಏನು ನೋಡಿದ್ವಿ ಪರ್ಫಾರ್ಮೆನ್ಸ್ ನಿಮ್ಮದು, ಹಾಫ್ ಪರ್ಫಾರ್ಮೆನ್ಸ್ ಆಗಲಿ, ಅದರಲ್ಲಿ ನಾನು ಜಡ್ಜ್ ಮಾಡಬೇಕು, ಯು ಆರ್ ಅ ಬ್ರಿಲಿಯಂಟ್ ಡಾನ್ಸರ್. ಥ್ಯಾಂಕ್ ಯು ಸರ್. ಓಕೆ, ಅದು ಗೊತ್ತಾಗುತ್ತೆ, ಅದು ಬಾಡಿ ಲ್ಯಾಂಗ್ವೇಜ್ ಇದೆ. ಆ್ಯಂಡ್ ದಟ್ ಈಸ್ ವೈ ಯು ಆರ್ ಸ್ಟಿಲ್ ಫೈಟಿಂಗ್ ದಟ್ ಯು ವಾಂಟ್ ಟು ಶೋ ಕೇಸ್ ದಟ್ ಫಸ್ಟ್ ಹಾಫ್, ಬಿಕಾಸ್ ದೆರ್ ಇಸ್ ಅ ಫ್ಲಿಪ್ ಇನ್ ಇಟ್, ಕರೆಕ್ಟ್? ಎಸ್ ಸರ್, ಎಸ್. You want to showcase that. Yes. That's okay. But otherwise, Deepak very smartly choreographed. Especially ಆ ಪ್ರಾಪರ್ಟಿನೂ ಎಷ್ಟು ಬೇಕು ಅಷ್ಟೇ ಮಾಡಿದ್ದೀರಾ, ಡೀಟೇಲಿಂಗ್ ಆಗಲಿ ಅದರದ್ದು. ಆ್ಯಂಡ್ ಅಗೇನ್ ಕಾಸ್ಟ್ಯೂಮ್ takes a very important role in this Afro style. I like the performance. Just I have to let go the first half. But do we have time? Can we just see the first half? Prashant, we have time? Can we see just half? For her satisfaction, and that's it, nothing. The judgment has been given, the Yeah. judgment has been delivered, so this part is not going to affect the judgment. Yeah. Just to see that part of what was missing can be performed. Just for Akal Arna Thank you, sir. satisfaction. Just that part which was Yeah. bit missed. Okay. Right? Thank you, sir. All right. So, And God Music. bless. Thank you. ಶಶಿ ಸೋ ಪ್ರೆಸೆನ್ಸ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 8. ಈ ವೇದಿಕೆಯಲ್ಲಿ ಡಾನ್ಸ್ ಮಾತ್ರ ಅಲ್ಲ, ಡ್ರಾಮಾ ಕೂಡ ಇದೆ. ಜಾಸ್ತಿ ನೋಡಬೇಕು ಅಂತ ಹೇಳಿದ್ರೆ ಬ್ರೇಕ್ ಆಗಿ ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ಚಿಕ್ಕ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಶಶಿ ಸೋ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8. ಈ 8th ಸೀಸನ್ ಅಲ್ಲಿ ಆಗ್ತಾ ಇರುವಂತಹ ಮಸ್ತಿ ಜಬರ್ದಸ್ತ್ ಆಗಿದೆ. ಡೆಫಿನೆಟ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನು ನೀಡಿದಂತಹ ನಮ್ಮ ಮೇನ್ ಸ್ಪಾನ್ಸರ್ಸ್, ದಟ್ ಇಸ್ ಶಶಿ ಡಿಟರ್ಜೆಂಟ್ ಸೋಪ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಇವರಿಗೆ ನಮ್ಮ ಥ್ಯಾಂಕ್ಸ್ ಅನ್ನ ಕೊಡ್ತಾ ನಮ್ಮ ಪವರ್ಡ್ ಬೈ ಸ್ಪಾನ್ಸರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿರುವಂತಹ ಸಿಟಾಡೆಲ್ ಡೆವಲಪರ್ಸ್, ಸದ್ಗುರು ಆಯುರ್ವೇದಿಕ್, ಗ್ರಾಮ್ ಫ್ಲವರ್ ಸೋಪ್, ಅಸ್ತ್ರ ಗ್ರೂಪ್ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನು ನೀಡಿದಂತಹ ಜನಪ್ರಿಯ ರೈಸ್ ಹಾಗೂ KC ಘೀ, ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಈ ವೇದಿಕೆಯಲ್ಲಿ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟ್ ಪಾವಂಜೆಯಿಂದ ಬರ್ತಾ ಇದ್ದಾರೆ. ಅವರ ಡಾನ್ಸ್ ಮೂವ್ಸ್ ನೊಂದಿಗೆ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಬರ್ತಾ ಇರುವಂತಹ ಹರ್ಷಿನಿ ಸಾಲ್ಯಾನ್ ಪಾವಂಜೆಯಿಂದ. ಪ್ಲೀಸ್ ಪುಟ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನವನಾಟ್ಯ ದೇವತಾ ಸ್ವಾಗತಾಂಜಲಿ ಸ್ವಾಗತಾಂಜಲಿ
ಚಂದ್ರಮುಖಿ ನೀಕಿದೆ ಸ್ವಾಗತಾಂಜಲಿ. అభినవ మదన రసమయ లోకం మనదేరా దరి చేరగా నీకు భయమేలా మురి పెంచగా ఇంత దిగులేలా చాలు నీలు పిడియము బలపు తలపు పులకలు కగులుకగా ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋರದಿ ನೋಡು. ರಧೀಂ ಧೀಂ ತನಾ ನಧೀಂ ಧೀಂ ತನಾ ನಧೀಂ ಧೀಂ ತನಾ ನಧೀಂ ಧೀಂ ತನಾ ಮಧುರ ಪ್ರೇಮದ ಮೊದಲ ತಲ್ಲಣ ರಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿದ್ರೆ ಬರದ ಕಣ್ಣ ಮೇಲೆ ಕೈಯ ಮುಗಿವೆ ಚುಂಬಿಸುವ ನಾಚಿ ನಡುಗ ವೇಳೆ ಮೈಗೆ ಹೋಗ ಮುಗಿಸೊಮ್ಮೆ ನಾನು ಭೂಮಿ ಆವರಿಸು ಸುರಿವ ಮಳೆಯಂತೆ ఒక్కసారి కనులార తిలకించరా నా వ్యథలన్నీ మనసార సాలించరా విగరావేల ఈ వేళ మదిని కలుగు కలకలక ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Oh my God, golden buzzer, Arshini, congratulations. ಬರ್ತದೆ ಸಿಲೆಕ್ಟ್ ಆಯ್ನೈಕ್ ಈ ವೇದಿಕೆಗೆ ಬತ್ತಿನೈಕ್ ಕಂಗ್ರ್ಯಾಚುಲೇಷನ್ಸ್ ಮಾಡೋಣ. ಐ ಥಿಂಕ್ ದ ಹೋಲ್ ಸೀಸನ್ ಫಸ್ಟ್ ಈ ರೌಂಡ್ ಫಸ್ಟ್ ಗೋಲ್ಡನ್ ಬಜರ್. So do you know what is that? Next round. Selection. Direct. Super. So happy for you. But at the same time, the show the performance korne thank you so much. Thank you so much. Okay. Being on Dance Medan season 8 in Chavandonu Harshini. It's great, amazing. Iru Bharatanatyam dancer. Bharatanatyam dance 1 year kaldaina school days. So Okay. after that no.
So Okay. this is the one. 8 ವರ್ಷದ ಬೊಕ್ಕ ಕೂಡ ಡಾನ್ಸಿಂಗ್ ಬೈದಾರೆ. ಪಂಡ in between performance ಕೊಟ್ ಬಟ್ ಲೈಕ್ ಇಂಚೆನೆ ಆನೆ ಡಾನ್ಸ್ ಕಲ್ತದ. So after 20 years After 20 years, 20 साल बाद and 20 साल बाद के बाद golden buzzer. Wow, awesome. So here pura baider support malpare mulu irnottige. ಎನ್ನ ಮಮ್ಮಿ ಬಕ್ಕ ಎನ್ನ ಸನ್ ಬೈದೆ. Okay, nice. And who is your choreographer? ಗುರು sir. Okay, Guru baidere. ಉಲ್ಲೇರ. Right, can we have the choreographer please? Well done Guru, congratulations to you as well. Golden buzzer first introduction round day tikkadundu. So yette performance korpar at expectation ಜಾಸ್ತಿ ಬಪ್ಪುಡು. So first round day ಒಂಜಿ level set malder. ಎಂಚೋಲ್ಲೇರ್ ಸ್ಟೂಡೆಂಟ್ ಇರ. ಆರು ಎಡೆಲ್ಲೇರ್ ಆನ್ ಟೈಮ್ ಬರ್ಪೇರ್ ಪ್ರಾಕ್ಟೀಸ್ಗೆ. ಅಡ ದೂರ ಬರ್ಪುನತೆ. ರೆಗ್ಯುಲರ್ ಅದು ಬರ್ಪೇರ್ 1 hour ಪ್ರಾಕ್ಟೀಸ್ ಮಲ್ಪೇರ್. Okay. So golden buzzer ತಿಕ್ಕುಲೆಕ ಮಲ್ದೇರ ಒಂದೆಡ್ಲ ಬೆಟರ್ ಎಕ್ಸ್ಪೆಕ್ಟೇಷನ್ ಇತ್ತು ನೈರೆಗೆ. ಎಂಕೆ ಪೋಡಿಗೆ ಒಂದಿತ್ತು ಪರ್ಫಾರ್ಮೆನ್ಸ್ ಆನೆಟ ನಿಖಲ್ ಪಿರ ಓಡಿ ಎದುರು ಬಲ್ಲಿ. Okay, done. So anyways, let's see what the judges have to say. Sure. But congratulations to both of you. Golden buzzer panda. Next round get direct selection. Thank you. Andala end mutta untodu. Right. Going to our judges starting from Pramod Alvasa. ಇಡೀ ಎಂಕ್ಲ ಆಡಿಷನ್ಸ್ ರೌಂಡ್ ಬೊಕ್ಕ ಈ ರೌಂಡ್ ಮುಟ್ಟ ಎಂಕ್ಲಿಗೆ ಏಪೋರ್ದಿಂಚ ಕಾತೊಂದಿತ್ತ ಏಪ ಎಂಕ್ಲೆ ಗೋಲ್ಡನ್ ಬಜಾರ್ ತಿಕ್ಕೊಂಡು ಫೈನಲಿ ಎಂಕ್ಲೆ ಕೊರ್ರೆ ತಿಕ್ಕನು. ಸೊ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಕೊರಿಯೋಗ್ರಫಿ. ಗುರು ಸರ್ ತಿಕ್ಕಂಡ ಸ್ಟೂಡೆಂಟ್ ಪಂಡ್ರೆ ಇಚ್ಚಿ ಅದು ಎಂಚಲ ಬಂಡದೆತ್ತದ ಪಂಡ ಆಲ್ಮೋಸ್ಟ್ ಕಂಟಿನ್ಯೂ ವಿನ್ನರ್ ಎಂಕ್ಲ ಡಾನ್ಸ್ ಮಮ್ಮಿ ಡಾನ್ಸ್ ನತ್ತ ರಿಯಾಲಿಟಿ ಶೋಸ್ದ. ಸೊ ಡೆಫಿನೆಟ್ಲಿ ಎಂಕ್ಲೆ ಗಾರ್ನ ಮಿತ್ತೊಂಜಿ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಇಪ್ಪುಂಡು. ಆಂಡ್ ಈ ಲೆವೆಲ್ಡ್ ಒಂಜಿ ಕ್ರಿಯೇಟಿವಿಟಿ ಅರ್ನ ತೋಜಾವೇರ ಸಾಂಗ್ ಎಡಿಟಿಂಗ್ ಆವಡ್ ಪ್ರತಿಯೊಂದು ಎಟ್ಲ ಏತ್ ಎಕ್ಸ್ಪೆರಿಮೆಂಟು ಎಂಕ್ಲೆಗಂತೂ ಮುಲ್ತು ಕುಲ್ದು ಕಂಪ್ಲೀಟ್ ಎಂಕ್ಲೋರ ಮರತು ಬಿಡಿ ನೇನು. ಸೊ ಬಕ್ಕನ್ ಸಾಂಗ್ ಎಡಿಟಿಂಗ್ ವಾಸ್ ವೆರಿ ಬ್ಯೂಟಿಫುಲ್. ನಾಜಿಮ್ ಸೂಪರ್ ಜಾಬ್. ದಾದ ಪನ್ನೊಡುಂದೇ ಗೊತ್ತಿಜ್ಜಿ ಗೋಲ್ಡನ್ ಬಜಾರ್ ತೆಗೆದು. ಸೊ ಫಸ್ಟ್ ಈ ಡಾನ್ಸ್ ಮಮ್ಮಿ ಡಾನ್ಸ್ ಫಸ್ಟ್ ಸೆಕೆಂಡ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆತಿನ ಕಂಟೆಸ್ಟೆಂಟ್ ಕಂಗ್ರ್ಯಾಚುಲೇಷನ್ ಇರೆಗೆ ಮಸ್ತ್ ಹೋಪ್ಸ್ ಉಂಡು ನಮಗೆ. ಓಕೆ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. Thank you so much. Going to Adviti Shetty. Hi Arshini. Hello ma'am. Hi Guru sir. Hello ma'am. ಗುರು ಸರ್ನ ಕೊರಿಯೋಗ್ರಫಿ, ಗುರು ಸರ್ನ ಸ್ಟೂಡೆಂಟ್ ಪಂಡ ಅವು ಎಂಕುಲು ಆಲ್ಮೋಸ್ಟ್ ಎಂಕ್ಲೆನ ಬಿರೆಲ್ ಮಾತ್ರ ಸ್ಟ್ರೆಚಿಂಗ್ ಪೂರ ಮಂತ್ ರೆಡಿ ಉಪ್ಪ ಬಜರ್ ಕೊರ್ರೆ. ಬಿಕಾಸ್ ಅಂಚಿಂದ ಒಂದು ಕ್ರಿಯೇಟಿವ್ ಕೊರಿಯೋಗ್ರಫರ್ ನಾನು ಪಂಡಲ್ಲಿ ಯಾನ್ ಎಸ್ಪೆಷಲಿ ಗುರು ಸರ್ನ ಸ್ಟೂಡೆಂಟ್ ಆತನ ಕಂಟೆಸ್ಟೆಂಟ್ ಪಂಡ ಯಾನ್ ರೆಡಿ ಉಲ್ಲಪ್ಪ ತುಯ್ಯರೆ ಎಂಚಿನ ಮಂತ್ ದುಪ್ಪೇರಪ್ಪ ಸರ್ ಇತ್ತೆ ಫುಲ್ ಕೊರಿಯೋಗ್ರಫಿಂದು ಇನ್ನ ಕ್ರಿಯೇಟಿವಿಟಿ ಐ ಥಿಂಕ್ ಇನಿ ಮೆಕ್ಲೆನ ಸರ್ನ ಬೊಕ್ಕ ಎಲ್ಟುನ ವೀಡಿಯೋಸ್ ಎತ್ತದು ಐನ್ ಪಾಡ್ದಿನ ಇಟ್ಟೆ ಗೊತ್ತಾಂಡು ಯಾನ್ಕೇನೊಂದಿತ್ತೆ ಸರ್ಗೆ ಸರ್ ಎಂಚ ತಿಕ್ಕಂಡು ಸರ್ ಮೇರೆ ಗೀತ್ ಮಾತ ಒಲ್ಪಡ್ದು ನಾಡ್ದೇರಂದು ಐಕಾರ್ ಒಂಜಿ ಆನ್ಸರ್ ಪಂಡಿರು ಆ ಅರ್ನ ಕ್ರಿಯೇಟಿವಿಟಿ ಅವು ಇಟ್ಸ್ ಟ್ಯಾಲೆಂಟ್ ಆಫ್ ಅ ಕ್ರಿಯೇಟರ್ ಅಂತ ಪಂಡಿರು. ಸೊ ಐ ಥಿಂಕ್ ಅವು ಕರೆಕ್ಟ್ ಆದೆ ಪಂಡಿರು ಪ್ರಮೋದ್ ಸರ್. ಆ್ಯಂಡ್ ಹರ್ಷಿನಿ ಅಮೇಝಿಂಗ್ ಇರ್ನ ಎಂಟೈರ್ ಲುಕ್ ಅವಡ್ ಇರ್ನ ಒಂಜಿ ಗ್ರೇಸ್ ಇರ್ನ ಎಕ್ಸ್ಪ್ರೆಷನ್ ಅಂತೂ ಅಮೇಝಿಂಗ್. ಇರ್ ಅವ್ಳು ತಿತ್ತುಕೊಲ್ದು ಒಂಜಿ ಕಣ್ ವಿಂಕ್ ಮಂತರಿಂಚ ಏತ್ ಬ್ಯೂಟಿಫುಲ್ ಆದಿತ್ತನ್ ಪಂಡ ಎಂಕ್ಲೆಗೆ ಅವು ಆತ್ ಮನಸ್ಸು ಖುಷಿ ಕೊಂಡು ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಫಾರ್ ಯೋರ್ ಪರ್ಫಾರ್ಮೆನ್ಸಸ್. ಇರ್ನ ಪುದರ್ ಮೈಂಡೆಡ್ ನೆನಪು ದಿಪ್ಪೆ. ಸೊ ಮೈಂಡೆಡ್ ನೆನಪು ದಿಪ್ಪೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. Next performance disappoint manpoch enkli. Yeah, sure ma'am. We expect a lot from you and Guru sir, as always, waiting for your next performance. I mean, you're the contestant in the next performance. All the best. Okay, thank you ma'am. Perfect. Thank you so much. Pramod sir nenge gottu ji. First ga ad botu nana buzzer tiknaga Elton matra screen ditteri. Iregla congratulations. Right, anyways, Elton, over to you. Okay. Straight away to the performance, Radha Janal Pandere, Enchatan, Anchatan, Inchatan, but genuinely speaking, I loved the way you performed. Thank you, sir. Thank you so much. I loved the way you performed, especially the grace. You were flowing, like float on the onji lotus, needed encha float on the ancha flow on the music ottige. Okay,
ಬ್ಯೂಟಿಫುಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಓಕೆ, ಎವ್ರಿ ಸಿಂಗಲ್ ಬೀಟ್ ಅವಾರ್ಡ್, ಮೂಮೆಂಟ್ ಅವಾರ್ಡ್, ಮೂಮೆಂಟ್ದೊಟ್ಟಿಗೆ ಎಕ್ಸ್ಪ್ರೆಷನ್ ಕೊರ್ಪುನ ಅವಾರ್ಡ್, ಎವ್ರಿಥಿಂಗ್ ವಾಸ್ ಆನ್ ಪಾಯಿಂಟ್. ಓಕೆ, ಆ್ಯಂಡ್ ಅಗೇನ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಲಾಸ್ಟ್ ಸೀಸನ್ದೆಲ್ಲ ಫಸ್ಟ್ ಬಜರ್ ದೆತ್ತಿನಿ ಗುರು ಅಂದ್ ನೆನಪಿಜಿ. ಬಟ್ ಇಫ್ ಐ ಆಮ್ ನಾಟ್ ರಾಂಗ್, ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ಸೇಯಿಂಗ್ ಗುರು ಅಭಿ ಹೋ ಜಾ ಶುರು. ಅಂದ್ ಸರ್, Correct, yes. Okay, so every time I say this because see there are two different things. Onji judges na vada bete ernalla onji incha videos no song dottige a performance dottige mix manpunaga it just to paadga panpene konji paadware, but this is pure creativity. Okay, what Thank Guru you, has sir. done today, it is pure creativity panolli. Beat ga a video no avu yepa mantina video enke gottija mast ಮಸ್ತ್ ಸ್ಟಾಕ್ ಮಂತದೆ, ಮಸ್ತ್ ಇರೇನ ಪ್ರಮೋದ್ ಸರ್ನ ಬಕ್ಕಿರೇನ ಮಸ್ತ್ ಕರೆಕ್ಟ್, ಮಸ್ತ್ ಸ್ಟಾಕ್ ಮಂತದೆ ಆರ್ ಬೊಕ್ಕ ಒಂದು ಮಂತದೆ. ಓಕೆ, ಬಟ್ ಇಟ್ ವಾಸ್ ಆನ್ ಪಾಯಿಂಟ್ ಆ್ಯಂಡ್ ದ ಪಂಚ್ ವಾಸ್ ಆನ್ ಪಾಯಿಂಟ್, ಪರ್ಫಾರ್ಮೆನ್ಸ್ ವಾಸ್ ಆನ್ ಪಾಯಿಂಟ್. ಹರ್ಷಿನಿ, ಜೆನ್ಯೂನ್ಲಿ ಸ್ಪೀಕಿಂಗ್, ಐ ಆಮ್ ಅ ಲಿಟಲ್ ಸ್ಕೇರ್ಡ್ ನಾವು ಹೆಂಗೆ ಒಂತೆ ಪೋಡಿಗೆ ಉಂಟು ದ್ಯಾಪ್ ಅನ್ನಾಗ ಐ ಡೋಂಟ್ ನೋ ಅಬೌಟ್ ಯುವರ್ ಅದರ್ ಫಾರ್ಮ್ಸ್. ಓಕೆ, ದಿಸ್ ಯು ಹ್ಯಾವ್ ಮಾಸ್ಟರ್ಡ್ ಇಟ್. ಐ ಡೋಂಟ್ ನೋ ಅಬೌಟ್ ಯುವರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್, ಬಟ್ ಸ್ಟಿಲ್ we are all positive. I think the choreographer also is positive. We would love to see your next performance if you get selected. Yes, you select aata tension. Okay, and all the best and God bless. Thank you sir, thank you so much. Thank you so much judges. So ಮಾತ್ರೆಗಳ ಪನ್ಪುಲ್ಲೇಕ ಗುರು ಬಾತಿರ್ಲಿ. ಟೀಮ್ ದಕ್ಕಲ ಮತ್ತೆ ಸಪೋರ್ಟ್ ಮಾಡ್ತದೆ ಹಾಕೆಲ್ಗೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು ಗುರು ಪನ್ನೇಕ್ ಎಂಕಲ್ ಏಪಲ್ಲ ಸ್ಟೇಜಿಗೆ ಲೆಪ್ಪುನು ಕೊರಿಯೋಗ್ರಾಫರ್ನ ಮಾತ್ರ ಆಂಡಲ್ಲ. ಬಿಹೈಂಡ್ ಎವ್ರಿ ಕೊರಿಯೋಗ್ರಾಫರ್ ದೆರ್ ಇಸ್ ಅ ಬಿಗ್ ಟೀಮ್. ಅವು ಸ್ಟೇಜ್ ಸೆಟ್ಟಿಂಗ್ ದಾಖಲೆ ಆದಿಪ್ಪು, ಡಾನ್ಸ್ ಕ್ಲಾಸ್ ಸ್ಟೂಡೆಂಟ್ಸ್ ಆದಿಪ್ಪು, ಅಥವಾ ಪಾಸ್ಟ್ ಸ್ಟೂಡೆಂಟ್ಸ್ ಆದಿಪ್ಪು. ಸೊ ಅಕ್ಲೆಗ್ ಮಾತಾ ನಾಟ್ ಓನ್ಲಿ ಗುರು, ಫಾರ್ ಆಲ್ ದ ಟೀಮ್ ಮೆಂಬರ್ಸ್ ಹೂ ಆರ್ ದೇರ್ ಅಕ್ಲೆಗ್ಲ ಒಂಜಿ ಮಸ್ತ್ ಮಲ್ಲ ಸೆಲ್ಯೂಟ್ ಪಂಡ. ಈ ಒಂಜಿ ವೇದಿಕೆ ಪಂಡ ಇಟ್ಸ್ ಅ ಫ್ಯಾಮಿಲಿ ಶೋ. ಅವು ಡಾನ್ಸ್ ಕ್ಲಾಸ್ ದ ಫ್ಯಾಮಿಲಿ ಆದಿಪ್ಪು, ಎಂಕಲ್ನ ಇಲ್ಲದ ಫ್ಯಾಮಿಲಿ ಆದಿಪ್ಪು. ಸೊ ಇಡೀ ತಂಡಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮಾತಾರಿಗ್ಲ ಪಂಡಿ ಲೆಕ್ಕ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅಂತ ಪನ್ಪುಜಿ. You are going to the next round. Yes. Is there anything that you want to share about during the practice, Adanla, Adhina, Athava, anything that you have? Yeah, the ma'am, Bindya ma'am, she supported with like our maste support malder enka. So enna energy eetittan, so eat malder Dade korle ho madam. Sarla Bindya ma'am la. Nice, very nice, very the nice. first practice and energy maste low ittan. So ಅಂಚ ಮಲ್ತದೆ ಹೆಂಗೆ ಗೊತ್ತಜ ಲೈಕ್ ಸ್ಟೇ ಪಂಡ ಅಗಲ್ನ ಸ್ಪೀಡ್ ಅಪ್ ಯಾನ್ ಕ್ಯಾಚ್ ಅಪ್ ಅವಾರ್ಡ್. ಸೊ ಕೀಪ್ ಆನ್ ಪ್ರಾಕ್ಟಿಸಿಂಗ್ ಇತ್ತೆ ಇಡೇ ಮುಟ್ಟ ಬತ್ತೆ. ವೆರಿ ನೈಸ್. ಇಡೇ ಮುಟ್ಟ ಬತ್ತಾರೆ, ಬಜರ್ಲ ದತ್ತಾರೆ ದಾದ ಪಂಡ ಈ ಡಾನ್ಸ್ ಮಲ್ಪುನ ಇಟ್ಟ ಆ ಒಂಜಿ ಇನ್ವಾಲ್ವ್ಮೆಂಟ್ ಲಾಸ್ಟ್ ಪೋಸ್ಡ್ ಇರ್ ಫ್ರೀಸ್ ಆದಿತ್ತಾರೆ. ಬಜರ್ ಬರ್ನಾಗ ಇಂಕ್ಲೆಗಿರ್ನ ರಿಯಾಕ್ಷನ್ ತೋಜಿದಿ ಇತ್ತೆ ರಡ್ ಜನಲ್ಲ ಬಜರ್ 1 2 3 ಪನ್ಪ ಇರ್ನ ರಿಯಾಕ್ಷನ್ ತೋಜಿಡಿ. ಓಕೆ, ರೆಡಿ? Okay, give me them. Oh, bobbe vaadora fine. I thought you all going to jump like. Okay, ready? And it's a golden buzzer. 1 2 3. Yay! Right. Well done. All the very best and see you soon. Shashi Soap ಪ್ರಸ್ತುತಪಡಿಸುವಂತಹ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 8ರ ಫಸ್ಟ್ ಗೋಲ್ಡನ್ ಬಜರ್ ಇವತ್ತು ಬಂದಿದೆ. ಸೊ ಹರ್ಷಿನಿ ಸೂಪರ್ ಡೂಪರ್ ಹ್ಯಾಪಿ. ಅವರ ಜೊತೆ ಇರುವಂತಹ ಕೊರಿಯೋಗ್ರಾಫರ್ ಅಂಡ್ ದ ಹೋಲ್ ಟೀಮ್ ಇಸ್ ರೆಜಾಯ್ಸ್ ಮಾಡ್ತಾ ಇರುವಾಗ ನಾವು ಕೂಡ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರ್ತೇವೆ. ವಿಲ್ ಬಿ ಬ್ಯಾಕ್ ವೆರಿ ಸೂನ್. ಟೇಕ್ ಅ ಬ್ರೇಕ್. ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಟಿವಿಯ ಈ ಕಾರ್ಯಕ್ರಮ. ನಾವು ನೀವು ಎಲ್ಲರೂ ಅಚ್ಚುಮೆಚ್ಚಿಯಿಂದ ಕಾಯ್ತಾ ಇರುವಂತಹ ತಾಯಂದರಿಗಾಗಿ ಮಾಡಿದಂತಹ ರಿಯಾಲಿಟಿ ಶೋ ಶಶಿ ಸೋಪ್ ಪ್ರೆಸೆನ್ಸ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 8. ಈ ಸೀಸನ್ 8ಅಲ್ಲಿ ಮಮ್ಮಿ ಜಬರ್ದಸ್ತ್ ಆದಂಥ ಪರ್ಫಾರ್ಮೆನ್ಸಸ್ ಅನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. BA ಪ್ಲೈವುಡ್, ನಿಪಾನ್ ಪೇಂಟ್, ರೋಹನ್ ಕಾರ್ಪೊರೇಷನ್, ಶಶಿ ಡಿಟರ್ಜೆಂಟ್ ಸೋಪ್ ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್. ಇವರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ. ವಿತ್ ಎನರ್ಜಿ and style ಬರ್ತಾ ಇದ್ದಾರೆ ಸಾಹಿರಾ ಬಾನು. ಪ್ಲೀಸ್ ವೆಲ್ಕಮ್. मैं अलबेली घूमूं अकेली, कोई पहेली हूँ मैं, अगली हवाई बाई जहाँ भी ले जाए तुम्हारा दिल हो। कभी हो
जामों सवेरे रंग मेरे नहीं जानो कोमल काया की मोह माया उन्नव कांदन नारी सोया के सजले रुद्र के बिजले रत्न प्रभातन जानी नटली नटली सशी नटली सादड़ी रंग महानी यौवन बिजली मौन तिजली इन सवाह बतानी कहाँ लगा गाना फिनिश? अरे क्लास तो अब शुरू हुआ है। ಸಾಹಿರಾ ಬಾನು, ಕಂಗ್ರ್ಯಾಚುಲೇಷನ್ಸ್. ಡಾನ್ಸ್ ಮಿಡಾನ್ ಸೀಸನ್ 8 ಅಲ್ಲಿ ನೀವು ಸಿಲೆಕ್ಟ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನಿಮ್ಮ ಎಕ್ಸೈಟ್ಮೆಂಟ್ ಗೊತ್ತಾಗೋದಿಲ್ಲ. ಕನ್ನಡ, ತುಳು, ಹಿಂದಿ ಏನು ಮಾತಾಡ್ತೀರಾ? ಕನ್ನಡ. ಸ್ವಲ್ಪ ಖುಷಿಯಲ್ಲಿ ಎಕ್ಸೈಟ್ಮೆಂಟ್ ತೋರಿಸಿ. ಇಲ್ವಾ? ಇಲ್ಲ, ಇದೆ. ಖುಷಿ ಇಲ್ಲ? ತುಂಬಾನೇ ಇದೆ. ಹಾಗಾದ್ರೆ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಹೇಳಿ. ಖುಷಿ ಆಗ್ತದೆ. ಪೋಡಿ ಪೈನ್ ಹತ್ತಿ ಯಾರೇ ಖುಷಿ ಆಯ್ನವೆ. ರೈಟ್ ಸಾಹಿರಾ, ಸೊ ಯಾರೆಲ್ಲ ಬಂದಿದ್ದಾರೆ ಸಪೋರ್ಟ್ ಮಾಡ್ಲಿಕ್ಕೆ? ಅಮ್ಮ ಮತ್ತೆ ಫ್ರೆಂಡ್ಸ್. ವೆರಿ ಗುಡ್. ಸೊ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ? ಅಮ್ಮ ಒಂದು ಸ್ವಲ್ಪ ಶಬ್ದ ಮಾಡಿ ಫಾರ್ ಸಾಹಿರಾ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಡಾನ್ಸಿಗೆ ಒಂದು ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಪುಷ್ ಮಾಡಿದವರು ಅಥವಾ ಎನ್ಕರೇಜ್ ಮಾಡಿದವರು ಯಾರು? ನನ್ನ ಫ್ರೆಂಡ್ಸಾ? ಓಕೆ, ವೆರಿ ನೈಸ್. ಸೊ ಇವತ್ತು ಇಲ್ಲಿ ಫಸ್ಟ್ ರೌಂಡಲ್ಲಿ ಇಂಟ್ರೊಡಕ್ಷನ್ ರೌಂಡ್ ಮಾಡಿದ್ರಿ. ಡಾನ್ಸ್ ಮಾಡಿ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಪ್ರಾಕ್ಟೀಸ್ ಮಾಡಿದ ಹಾಗೆ ಬಂದಿದೆ? ಆನ್ಲೈನ್ ಕ್ಲಾಸಲ್ಲಿ ಮಾಡಿದ ಹಾಗೆ. ಆನ್ಲೈನ್ ಕ್ಲಾಸಲ್ಲಿ ಮಾಡಿದ? ಸರ್ ಇಲ್ಲ. ಯಾರು ನಿಮ್ಮ ಆನ್ಲೈನ್ ಗುರು? ತರುಣ್ ಸರ್ ಆನ್ಲೈನ್ ಅಲ್ಲಿ ಡಾನ್ಸ್ ಕಲಿಸಿದ್ರು. ಬ್ಯಾಂಗ್ಳೂರಲ್ಲಿ ಇದ್ದಾರೆ. ವೆರಿ ನೈಸ್. ಸೊ ಅದನ್ನ ಕಲ್ತು ಡಾನ್ಸ್ ಮಾಡಿದಿರಿ. ಅವರು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ ಈಗ? ಗೊತ್ತಿಲ್ಲ, ನೋಡ್ಬಹುದು. ಓಕೆ, ಇಲ್ಲಿ ಕೋಚ್ ಮಾಡ್ಲಿಕ್ಕೆ ಯಾರಾದ್ರೂ ಅವರ ಟೀಮ್ ಮೆಂಬರ್ ಒಬ್ಬರಿದ್ದಾರೆ. ವೆರಿ ನೈಸ್. ಸೊ ಹೇಗೆ ಅನಿಸ್ತಾ ಇದೆ ಡಾನ್ಸ್ ಆಗಿ? ತುಂಬಾ ಖುಷಿ. ಜಡ್ಜಸ್ ಕಮೆಂಟಿಗೆ ವೇಟ್ ಮಾಡ್ತಿದ್ರಾ? ಅಲ್ಲ, ಬೇಡ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ ಚಾಯ್ಸ್ ಯಾರನ್ನ ಕೇಳಬೇಕು ಫಸ್ಟ್? ಯಾರು ಸಾಕ್ತದೆ ಒಂದು ಹೇಳಿ. ಅಲ್ಲ, ಆ ಮಿಡ್ಲಲ್ಲಿ ಇದ್ದಾರಲ್ಲ, ಹೆಸರು ಗೊತ್ತಿಲ್ಲ. ಹೋಗಿ ನೆಕ್ಸ್ಟ್ ಸೀಸನ್ಗೆ ಬನ್ನಿ. ನೀವು ಹೆಸರು ಕಲ್ತು ನೆಕ್ಸ್ಟ್ ಸೀಸನ್ಗೆ ಬನ್ನಿ. ನೀವು ನೆಕ್ಸ್ಟ್ ಸೀಸನ್ಗೆ ಬನ್ನಿ. ನನ್ನ ಹೆಸರು ಗೊತ್ತುಂಟಾ? ನೀವು ಸೀಸನ್ಗೆ ಬೇಡ, ಹೋಗಿ. ಅಲ್ಲ ಮಾರಿ, ಒಂದು ಸ್ವಲ್ಪ ನೋಡಿದ್ದೇನೆ, ತುಂಬಾ ಸಲ ನೋಡಿದ್ದೀರಿ. ಹೆಸರು ಗೊತ್ತಿಲ್ಲ? ಸೌಜನ್ಯ ಹೆಗ್ಡೆ. ಎಂತ? ಸೌಜನ್ಯ ಹೆಗ್ಡೆ. ವೆರಿ ಗುಡ್. ಅಂತ ಅವರ ಹೆಸರು ಅದ್ವಿತಿ ಶೆಟ್ಟಿ. ಎಸ್, ಸೊ ವಿ ಸ್ಟಾರ್ಟ್ ವಿತ್ ಅದ್ವಿತಿ ಶೆಟ್ಟಿ. ಹಾಯ್ ಸಾಹಿರಾ. ಹಲೋ ಮ್ಯಾಮ್. ಇವಾಗೇನು ನಾನು ಏನೇನೋ ಚೆನ್ನಾಗಿ ಇರಬೇಕು ಅಂದ್ಕೊಂಡಿದ್ದೆ. ನನ್ನ ಹೆಸರು ಗೊತ್ತಿಲ್ಲ ಅಂದರೆ ಥಿಂಕ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಎಲ್ಲ.
ಎನಿವೇಸ್ ಓಕೆ, ನನಗೆ ನಿಮ್ಮ ಕೊರಿಯೋಗ್ರಫರ್ನ ಕರಿಬೋದಾ? ಅವರಿಲ್ಲ ಅಲ್ಲ, ಆನ್ಲೈನ್ ಗುರು, ವಿಡಿಯೋ ಕಾಲ್ ಮಾಡಬೇಕಾಗತ್ತೆ. ಓಕೆ ಫೈನ್, ನೋ ಇಶ್ಯೂಸ್. ನನಗೆ ಪರ್ಸ್ನಲಿ ಈ ಕೊರಿಯೋಗ್ರಫಿ ತುಂಬಾ ಮೆಸ್ಸಿ ಅಂತ ಅನಿಸ್ತು. ಪಾಸಿಟಿವ್ ಆಗಿ ಮಾತಾಡಬೇಕು ಅಂದರೆ ಯು ಹ್ಯಾವ್ ದ್ಯಾಟ್ ಡಾನ್ಸಿಂಗ್ ಎಬಿಲಿಟಿ ಇನ್ ಯು. ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಡೆಫಿನೆಟ್ ಆಗಿದೆ. ಬಿಕಾಸ್ ನಿಮ್ಮನ್ನು ಕೆಲವೊಂದು ಸ್ಟೆಪ್ಸ್ ನೀವು ಮಾಡ್ತಿದ್ದಾಗ ಆ ಬಾಡಿ ಫ್ಲೋ ಗ್ರೇಸ್ ಚೆನ್ನಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಕೊರಿಯೋಗ್ರಫಿ ತುಂಬಾ ಮೆಸ್ಸಿ ಆಗಿತ್ತು. ನನಗೆ ಫಸ್ಟ್ ಆಫ್ ಆಲ್ ಸಾಂಗ್ ತುಂಬ, ಇವಾಗ ಸಾಂಗ್ಸ್ ಚೆನ್ನಾಗಿತ್ತು, ಬಟ್ ಮಿಕ್ಸಿಂಗ್ ತುಂಬ ಇರಿಟೇಟಿಂಗ್ ಅನಿಸ್ತು. ಅಂದರೆ ತುಂಬಾ ಕಿಚ್ಚಿತ್ತು. ಮೇ ಬಿ ಅದರಿಂದಾಗಿ ಕೊರಿಯೋಗ್ರಫಿ ಕೂಡ ಮೆಸ್ಸಿ ಆಯಿತಾ ಏನೋ ಗೊತ್ತಿಲ್ಲ. ಬಟ್ ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ನೀವು ನಿಮ್ಮ ಬೆಸ್ಟ್ ಟ್ರೈ ಮಾಡಿದಿರಾ. ಸ್ಟಾರ್ಟಿಂಗಲ್ಲಿ ನೀವು ಆ ಒಂದು ವೇಲ್ ಹಾಕಿದ್ರಿ, ಅದರಲ್ಲಿ ಮಾಡ್ತಿರೋ ಸ್ಟೆಪ್ಸ್ಗೆ ಮತ್ತು ಆ ಒಂದು ಪ್ರಾಪ್ಗೂ ಸಂಬಂಧ ಇಲ್ಲ. ಇಟ್ ವಾಸ್ ಮೆಸ್ಸಿ. ನಮಗೆ ಸ್ಟೆಪ್ಸೇ ಗೊತ್ತಾಗ್ತಾ ಇರಲಿಲ್ಲ ನೀವು ಏನು ಮಾಡ್ತಿದ್ದೀರಾ ಅಂತ. ಬಟ್ ನೀವು ಆ್ಯಸ್ ಅ ಡಾನ್ಸರ್ ಯು ಹ್ಯಾವ್ ಲಾಟ್ ಆಫ್ ಪೊಟೆನ್ಷಿಯಲ್. ನನ್ನ ಒಂದು ನಿಮ್ಮ ಕೊರಿಯೋಗ್ರಫರಿಗೆ ರಿಕ್ವೆಸ್ಟ್ ಏನಂದರೆ, ನೆಕ್ಸ್ಟ್ ರೌಂಡ್ಗೆ ನೀವು ಸಿಲೆಕ್ಟ್ ಆದರೆ ಅವರು ಆದಷ್ಟು ಸಿಂಪಲಲ್ಲೇ ಕೊರಿಯೋಗ್ರಫಿ ಮಾಡಿ ನಿಮಗೆ ಒಂದು ಸ್ವಲ್ಪ ಟಫ್ ಸ್ಟೆಪ್ಸ್ ಕೊಟ್ಟರು ನೀವು ಮಾಡೋಕ್ಕಾಗುತ್ತೆ. ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ. ಸೊ ಐ ಹೋಪ್ ನೀವು ನೆಕ್ಸ್ಟ್ ನೆಕ್ಸ್ಟ್ ರೌಂಡ್ಗೆ ಬಂದರೆ ಐ ವಿಲ್ ಸಿ ಅ ಬೆಟರ್ ಪರ್ಫಾರ್ಮೆನ್ಸ್ ಫ್ರಮ್ ಯು. ಓಕೆ, ಯಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅದ್ವಿತಿ ಶೆಟ್ಟಿ ಗೊತ್ತಾಯ್ತಲ್ಲ. ಈಗ ಯಾರು ಹೀರನ ಲೆಪ್ಲೆ ನಮಗ್ ತಾನೆ ನಮಗೆ ರಡ್ಲ ಗುರ್ತೇಜಿ. ಈ ಸೈಡ ವೈಟ್ ಕಲರ್ ಪ್ರಮೋದ್ ಸರ್, ಓವರ್ ಟು ಯು. ಹಾಯ್ ಸಾಯಿರಾ. Hello. ಸೊ ಎಷ್ಟು ದಿವಸದ್ದು ಪ್ರಾಕ್ಟೀಸ್ ಸಾಯಿರಾ? 15 days. 15 days. ಸೊ ಇಂಟ್ರೊಡಕ್ಷನ್ ರೌಂಡಲ್ಲಿ ಆಲ್ಮೋಸ್ಟ್ ಎಷ್ಟು ಡಾನ್ಸ್ ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ ಇವತ್ತು? ಸ್ಟಾರ್ಟಿಂಗ್ ವಿತ್ ಬೆಲ್ಲಿ ಡ್ಯಾನ್ಸ್, ಆನಂತರ ಲಾವಣಿ, ಹಿಪ್ ಹಾಪ್, ಮತ್ತು ರೋಬೋಟಿಕ್ಸ್, ಆನಂತರ ಟಪಾಂಗುಚ್ಚಿ, ಆನಂತರ ಸ್ವಲ್ಪ ಇಂಡಿಯನ್ ಪಿಲಿ, ಕುಡ್ಲದ ಪಿಲಿ. ಆಲ್ಮೋಸ್ಟ್ ತುಂಬ ಡಾನ್ಸ್ ಫಾರ್ಮನ್ನು ಮಿಕ್ಸ್ ಮಾಡಿದ ಕಾರಣ ಏನು ಅದ್ವಿತಿ ಹೇಳಿದ್ರ ಹಾಗೆ ತುಂಬಾ ಮೆಸ್ಸಿ ಆಯಿತು. ನೀವು ಅಟ್ಲೀಸ್ಟ್ ಒಂದು 3-4 ಫಾರ್ಮ್ಸ್ ತಗೊಂಡು ಅದನ್ನು ಚೆನ್ನಾಗಿ ಮಾಡ್ತಿರದೆ ಅದು ತುಂಬ ನೀಟಾಗಿ ಕಾಣ್ತಾ ಇತ್ತು. ಸೊ ಟೂ ಮಚ್ ಆಯಿತಾ ಅಂತೇಳಿ ಏನು ನನಗೂ ಅನ್ನಿಸ್ತು. ಓಕೆನಾ? ನೆಕ್ಸ್ಟು ರೌಂಡಿಗೆ ಏನಾದರೂ ಸಿಲೆಕ್ಟ್ ಆದರೆ ಸ್ವಲ್ಪ ನಿಮ್ಮ ಸ್ಟೈಲನ್ನು ನಿಮಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ಅದನ್ನು ತುಂಬ ಎನರ್ಜೆಟಿಕ್ ಆಗಿ ಮಾಡಿ. ಮತ್ತು ಸ್ಟೇಜ್ ಯೂಸ್ ಆಗಲಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸಾಂಗ್ ಎಷ್ಟು ನಿಮಿಷದ್ದು, ಟೋಟಲ್ ಎಷ್ಟು ನಿಮಿಷದ್ದು ಸಾಂಗ್ ಮಾಡಿದ್ದು ನೀವು? 3 minutes 40 seconds. ಓ 3 minutes ಅಷ್ಟೇನಾ? 40 ನಮಗೆ seconds. ನಮಗೆ ಆಲ್ಮೋಸ್ಟ್ ಒಂದು 6 minutes ಹಾಗೆ ಕಾಣಿತು. ಓಕೆ. ಸೊ ಕಾಸ್ಟ್ಯೂಮ್ ವಾಯ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ತುಂಬಾ ಯಾರು ಡಿಸೈನ್ ಮಾಡಿದ್ರು? ತರುಣ ಸರ್ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮಗೆ. ಸೊ ನೀವು ಆ್ಯಕ್ಚುಲಿ ಒಳ್ಳೆ ಡಾನ್ಸರ್ ಕೂಡ. ನಿಮಗೆ ಸ್ವಲ್ಪ ಆನ್ಲೈನಿಂದ ಆಫ್ಲೈನ್ಗೆ ಬಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಿದ್ದೆ ನನ್ನ ಪ್ರಕಾರ ತುಂಬ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತೇಳಿ ಕಾಣ್ತಾ ಇತ್ತು. ಸೊ ಆಡಿಷನ್ಸ್ ರೌಂಡ್ಗಿಂತ ನೀವು ಇದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಆಡಿಷನ್ ರೌಂಡ್ಗಿಂತ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಓಕೆ ಸಾಯಿರವರೇ, ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. Thank you sir. ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಟು ಎಲ್ಟನ್ ಮ್ಯಾಸ್ಕರೇನಸ್. ಸಾಯಿರವರೇ Yes sir. ಹೇಗಿದ್ದೀರಾ? ಸೂಪರ್ ಇದೆ. ಓಕೆ ಸಾಯಿರಾ ಅವರೇ, ಡೈರೆಕ್ಟ್ಲಿ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ನಿಮ್ಮ ಕಾಸ್ಟ್ಯೂಮ್ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಓಪನ್ ಹೇಗೆ ಮಾಡಿದ್ರಿ ಪರ್ಫಾರ್ಮೆನ್ಸನ್ನು ನಾನು ಹೇಳಬೇಕಿದ್ರೆ ಇಟ್ ವಾಸ್ ನೈಸ್, ಬಟ್ ಅಗೇನ್ ಇಟ್ ವಾಸ್ ನಾಟ್ ಮ್ಯಾಚಿಂಗ್ ಟು ದ ಸಾಂಗ್. ಓಕೆ, ಕೊರಿಯೋಗ್ರಫಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ಇನ್ ಸೆನ್ಸ್ ಕೊರಿಯೋಗ್ರಫರ್, ಲೈಕ್ ದಿಸ್ ಇಸ್ ಫಾರ್ ದ ಕೊರಿಯೋಗ್ರಫರ್. ದ ಕೊರಿಯೋಗ್ರಫಿ ತುಂಬ ಮೆಸ್ಸಿಯಾಗಿ ಕಾಂಪ್ಲಿಕೇಟೆಡ್ ಇತ್ತು. ಅಂದರೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ಲೈಕ್ ಇಟ್ ವಾಸ್ ಅ ಮಿಕ್ಸ್ಚರ್. ಓಕೆ, ಪ್ರಾಪರ್ಟಿ ಯೂಸೇಜ್ ಏನು ಮಾಡಿದ್ರ ಅದು ರಿಜಿಸ್ಟರ್ ಆಗಲಿಲ್ಲ. ಲೈಕ್ ಅದು ಕ್ಯೂಬ್ ಒಳಗೆ ಹೋದ್ರಿ, ಅದು ಹೋಗಿ ಯಾವಾಗ ಆಚೆ ಬಂದು ಗೊತ್ತಾಗಲಿಲ್ಲ. ಇಲಾಸ್ಟಿಕ್ ಯೂಸ್ ಮಾಡಿದ್ರಿ, ಯಾವಾಗ ಯೂಸ್ ಮಾಡಿಬಿಟ್ರಿ ಗೊತ್ತಾಗಲಿಲ್ಲ. ಸೊ ದಟ್ ಡಿಂಟ್ ರಿಜಿಸ್ಟರ್ ಫಾರ್ ಮೀ. ಓಕೆ, ದ ಪ್ರಾಪರ್ಟಿ ಲುಕ್ಡ್ ಫ್ಯಾಬ್ಯುಲಸ್, ಬಟ್ ಅದು ಯೂಸ್ ಮಾಡಬಹುದಿತ್ತು. ಅಗೇನ್ ದಿಸ್ ಇಸ್ ಟು ದ ಕೊರಿಯೋಗ್ರಫರ್. ಓಕೆ, ಬಟ್ ಅದರ್ವೈಸ್ ಏನು ಕೊರಿಯೋಗ್ರಫರ್ ನಿಮಗೆ ಕಲಿಸಿದ್ದಾರೆ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಬಟ್ ಅಗೇನ್ ದಿಸ್ ಇಸ್ ಫಾರ್ ಯು. ಏನು ಕಲಿಸಿದ್ದಾರೆ ಆ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ವಾಟ್ ಯು ಡೂಯಿಂಗ್ ಈಸ್ 1 2 3, ಯು ಡೈರೆಕ್ಟ್ಲಿ ಜಂಪ್ ಟು 5 4 ಕಂಪ್ಲೀಟ್ ಮಾಡಿ.
So you go 1, 2, 3, 4 and 5, 6, 7, 8. Okay? Okay, sir. So complete the movement. Okay? Other than that, I wish you all the luck, and still I'm telling you, you have that potential. Your choreographer has the potential, and Pramod Pandilaka, please come offline and teach her. I'm damn sure she will perform, and if you get selected, trust me when I say this, on the art and masati, you will come up and you have that potential. Okay? Please practice Madi, and wish you all the luck and God bless. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ವೆಲ್ ಡನ್ ಸಾಯಿರಾ. ಜಡ್ಜಸ್ ಹೇಳಿದ ಹಾಗೆ ತುಂಬ ಡಾನ್ಸ್ ಫಾರ್ಮ್ಸನ್ನು ಮಾಡಿದ್ರಿ. ಮಧ್ಯದಲ್ಲಿ ಒಂದು ಎಂಕಲ್ನ ಕೂಡ್ಲದ ಪಿಲಿ ಇತ್ತುಂಡು ಅವು ಎಂಕ್ಲೆ ತೂವರೆ ಜಾಸ್ತಿ ತಿಕ್ಕದಿಜ್ಜಿ ಒಂಚೂರು ಪಿಲಿತ್ತ ಸ್ಟೆಪ್ ಪಾಂಡೊಂಜಿ 4 ಬಜ್ಜೆ ಪಾಡುವ. ಒಂದ್ಸಲ ಮ್ಯೂಸಿಕ್ ಹಾಕಿದರೆ ಒಂದ್ಸಲ ಪಿಲಿ ಕುಣಿತೀರಾ ನಮಗೆ? ನಾವು ಹಿಂದೆಂದ ಪಿಲಿ ನಿಲ್ತೇವೆ, ಮ್ಯೂಸಿಕ್ ಹಾಕಿದರೆ ಸ್ವಲ್ಪ ಪಿಲಿ. ಓಕೆ ಡನ್. ಎನಿಥಿಂಗ್ ಎಲ್ಸ್ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ ಶ್ರೀಜಲ್? ಇಲ್ಲ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಹಾಕಿ ಪಿಲಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ ಡನ್. ಆಲ್ ದಿ ಬೆಸ್ಟ್. ಸೊ ವೀಕ್ಷಕರೇ, ನಮ್ಮ ತುಳುನಾಡಿನ ಪಿಲಿ ಡ್ಯಾನ್ಸ್ನ ಜೊತೆಗೆ ನಮ್ಮ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಕರಾವಳಿಯ ಮಾಮ್ಸ್ ಡ್ಯಾನ್ಸ್ ಮಾಡೋದನ್ನು ನೋಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಟಿಲ್ ದೆನ್ ಕೀಪ್ ಡಾನ್ಸಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Shashi Detergent Soap. Shashi Idalli Koleya Mateli. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty.